ಎನ್ಆರ್ಸಿ ಮತ್ತು ಸಿಎಎ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದವರನ್ನ ಚದುರಿಸುವ ನೆಪದಲ್ಲಿ ಮಂಗಳೂರು ಪೊಲೀಸರು ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿಕೊಂಡು ದೌರ್ಜನ್ಯ ಎಸಗಿದ್ದಾರೆ ಎಂದು ಸುನ್ನಿ ಕೋಆರ್ಡಿನೇಷನ್ ಕರ್ನಾಟಕ ಘಟಕ ಆರೋಪಿಸಿದೆ. ಅಲ್ಲದೆ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು, ಪ್ರಕರಣದ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಗುಂಡೇಟಿಗೆ ಬಲಿಯಾದ ಕುಟುಂಬದ ಸದಸ್ಯರಿಗೆ ಮುಖ್ಯಮಂತ್ರಿ ಘೋಷಿಸಿದ ಪರಿಹಾರ ಧನವನ್ನು ನೀಡಬೇಕು ಎಂದು ಆಗ್ರಹಿಸಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಖಾಜಿ ಅಲ್ ಹಾಜ್ ಪಿಎಂ ಇಬ್ರಾಹಿಂ ಮುಸ್ಲಿಯಾರ್ ಬೇಕಲಾ ಮಾತನಾಡಿ, ಮುಸ್ಲಿಮರು ಶಾಂತಿಪ್ರಿಯರು, ಯಾವತ್ತೂ ಅಹಿತಕರ ಘಟನೆಗೆ ಆಸ್ಪದ ನೀಡುವವರಲ್ಲ. ಆದರೆ ಪೊಲೀಸರು ಮೊನ್ನೆ ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡು ಹಿಂಸಾಚಾರ ನಡೆಸಿದ್ದಾರೆ ಅಂತ ಆರೋಪಿಸಿದರು. ಯಾವಾಗಲೂ ಶಾಂತಿಯನ್ನು ಇಷ್ಟಪಡುವವರು, ಗಲಭೆ ಮಾಡುವುದು, ಉಗ್ರವಾದ ಇದೇನು ನಮಗಿಲ್ಲ. ಇಲ್ಲಿ ಶಾಂತಿಯಿಂದ ಎಲ್ಲ ಜಾತಿ ಧರ್ಮದವರು ಇಲ್ಲಿ ಬಾಳಬೇಕು, ಇದಾಗಿರುತ್ತದೆ ನಮ್ಮ ಉದ್ದೇಶ. ಈಗ ಕೆಲವು ದಿನಗಳಿಂದ ಮುಸ್ಲಿಮರನ್ನು ಮಾತ್ರ ಇಲ್ಲಿ ಕೆಲವು ವಿಷಯದಲ್ಲಿ ಅವರು ಉಗ್ರವಾದಿಗಳನ್ನು ತೋರಿಸುವ ಒಂದು ರೀತಿಯಾಗಿರುತ್ತದೆ ಕಾಣುವುದು. ಪೊಲೀಸರು ನಮ್ಮ ಆರಕ್ಷಕರು, ಅವರು ಈಗ ಆರಕ್ಷಕರು ಅಲ್ಲವೋ ಎಂದು ನಮಗೆ ಸಂಶಯ ಆಗುತ್ತದೆ. ಅಮಾಯಕರನ್ನು ಅವರಿಗೆ ಕಾಟಿ ಮಾಡಿ ತುಂಡಾಕಿಕೊಳ್ಳುವುದು ಇದೆಲ್ಲ ಸಹಿಸದ ಒಂದು ವಿಷಯವಾಗಿರುತ್ತದೆ. ಇದನ್ನು ನಾವು ಇಷ್ಟಪಡುವುದಿಲ್ಲ. ಇನ್ನು ಪ್ರಕರಣದ ಬಗ್ಗೆ ಪೊಲೀಸ್ ಠಾಣೆಗಳಿಗೆ ತೆರಳಿ ದೂರು ನೀಡಲು ಹೋದಾಗ ಪೊಲೀಸರು ಪ್ರಕರಣ ದಾಖಲಿಸಲು ಹಿಂದೇಟು ಹಾಕ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ನ್ಯಾಯಾಲಯದಲ್ಲಿ ಖಾಸಗಿ ದೂರು ನೀಡಲಾಗುವುದು ಎಂದು ಕರ್ನಾಟಕ ಮುಸ್ಲಿಂ ಜಮಾಅತ್ನ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬಿಎಂ ಮುಮ್ತಾಜ್ ಆಲಿ ಹೇಳಿದರು. ಎಫ್ಐಆರ್ ಮಾಡಲಿಕ್ಕೆ ಹೋಗುವಾಗ ಅವರ ಮೇಲೆ ದಾಖಲಿಸುವುದು ಕೇಸನ್ನು. ಇದರಲ್ಲಿ 40% ಭಾಗ ಕೇಸನ್ನು ದಾಖಲಿಸಲಿಕ್ಕೆ ಎದುರ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಕೇಸ್ ದಾಖಲಿಕೆ ಮಾಡಲಿಕ್ಕೆ ಹೋದರೆ ಅವನ ತಂಗಿಯ, ಅಕ್ಕವ, ಅಣ್ಣವ, ಯಾರಿಗೆಲ್ಲ ಅವರ ಪರವಾಗಿ ಹೋದರೆ ಅವರ ಮೇಲೆ ಕೇಸ್ ದಾಖಲಿಸಲಿಕ್ಕೆ ಹೋಗಿದ್ದಾರೆ. ಇದಕ್ಕಾಗಿ ನಾವು ಪ್ರೈವೇಟ್ ಎಫ್ಐಆರ್ ಮಾಡ್ತೇವೆ, ಆನ್ಲೈನ್ ಎಫ್ಐಆರ್ ಮಾಡಿ ಇದಕ್ಕೆ ಹೈಕೋರ್ಟ್ ಮೂಲಕ ಆದರೂ ಇದರ ಪರಿಹಾರ ಕೊಡಲಿಕ್ಕೆ ನಾವು ನ್ಯಾಯಯುತವಾಗಿ ನಾವು ಅದಕ್ಕೆ ಒತ್ತಾಯಿಸ್ತೇವೆ. ಆ ರೀತಿಯಲ್ಲಿ ಸಂದರ್ಭದಲ್ಲಿ ಮತ್ತೆ ಮುಖ್ಯವಾಗಿ ಇದನ್ನು ಎಲ್ಲ ರೀತಿಯ ನಾವು ಸಹಕಾರವನ್ನು ನೀವು ಕೊಡಬೇಕು ದಯವಿಟ್ಟು. ಯಾಕಂತ ಹೇಳಿದರೆ ಕೆಲವೊಂದು ವಿಚಾರದಲ್ಲಿ ಮಾತ್ರ ಇದು ಅಡೆತಡೆಯಾಗಿದಲ್ಲದೆ ಖಂಡಿತವಾಗಿ ಇದರ ತನಿಖೆ ಸೂಕ್ತ ತನಿಖೆ ಆಗಬೇಕು. ಈ ವೇಳೆ ಎಸ್ವೈಎಸ್ ಮುಖಂಡ ಅಶ್ರಫ್ ಕಿನಾರಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.